ಏರು ಇಳಿ ಬೆಟ್ಟ ಗುಡ್ಡು ಕಾಡುಗಳಲ್ಲಿ ಹತ್ತಿ ನಾವು ಬರ್ತಾ ಇರುವಂತಹ ಒಂದು ಅನುಭವ ನಮಗೆ ರೋಚಕವಾದ ಅನುಭವವನ್ನು ಕೊಡ್ತು. ಒಂದು ಒಳ್ಳೆಯ ಅದ್ಭುತವಾದ ಅನುಭವ ಮತ್ತು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಪ್ರವಾಸ ಆಯಿತು. ದಾದಾ ನಾ ಬಲ್ತೀನಿ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚಾಯ್ ಪಿಲೋ ಆಯಿತು ನಮ್ದು ಆ್ಯಕ್ಚುಲಿ ಇವತ್ತಿಗೆ 3rd ಡೇ. 2 ದಿವ್ಸಕ್ಕೆ ಅಂತೇಳಿ ಬಂದಿರಿ, 3 ದಿವಸ ನಿಂತಿದ್ವಿ. ಇವತ್ತು ಲಾಸ್ಟ್ ಡೇ. ಇಲ್ಲೇ ಒಂದು ಕೆಲವು ಟ್ರೈಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಪಸ್ ಹೋಗ್ತೀವಿ. ಸೊ ಇದು ಆ್ಯಕ್ಚುಲಿ ನಾವು ನಿಂತಿರೋ ಹೋಮ್ ಸ್ಟೇ. ನಾನು ಇದರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸಕ್ಕ ಚೆನ್ನಾಗಿದೆ. ಐ ಮೀನ್ ಲೈಕ್ ಫುಡ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ನೈಸ್. ಅವ್ರು ಒಳ್ಳೆ ಟ್ರೀಟ್ ಮಾಡ್ತಾರೆ. ನೆಟ್ವರ್ಕ್ ಯಾವುದು ಸಿಗೋಲ್ಲ ಇಲ್ಲಿ. ಇವ್ರು ನಮ್ಮ ಭಟ್ರು ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಫುಡ್ ಮಾಡಿಕೊಟ್ರು. ಥ್ಯಾಂಕ್ ಯು. ಸರಿ ಭಟ್ರು, ಬರ್ತೀವಿ. ಥ್ಯಾಂಕ್ಸ್ ತುಂಬ. వెజ్ జారుండు తాగి చేత ఎజ్జి జారుండు ఎవి జారుండు ఎన్నెల జారుండు కుళ్ళు ಬಿಡು ರೆಡಿ ಒಂಚೂರು ಬೆಂಡ ಆಯ್ತು ಒಂದು ಬರ್ಚಿ ಅವು ಕಟ್ಟಪ್ಪ ಜಾರುಂಡು ಒಂದು ಸೀದಾ ಅಜ್ಜಿ ಮಗು ನಾನು ಬರ್ಚಿ ಬಿಡು ಬೋಲು.
ಅಷ್ಟೇನಾ? ಹೋಗ್ತಾ ಇದೆ, ಹೋಗ್ತಾ ಇದೆ. ಪಕ್ಷಿ ಗೋಡೆಗೆ ಬೀಚಿಗೆ ಬಾರ್ದ ಗೋವಾದ ಮ್ಯಾಪ್ ಬೋದು ಗೋವಾದ ಬೀಚಿಗೆ ಹೋಗ್ತು ನಾನು. ಲೆಸ್ ಟ್ರಾವೆಲ್ಡ್ ರೋಡ್ ಗೋವಾ. దాదా నా బలుతుంది కాడుకోనా ఏదైనా బల్తీలాగా అండి. దాదానా
ಚೂರಿ ಮುಳ್ಳು ಅಂತ ಉಂಟು. ನೋಡತ್ತ ಬೇಕನಾ? ಓಕೆ, ಇದು ಅಡ್ಡ ಬಿದ್ದಿದೆ. ಬಟ್ ಇಲ್ಲೊಂದು ಕಾಲ್ದಾರಿ ಥರ ಮಾಡಿ ಆ ಕಡೆಯಿಂದ ಕನೆಕ್ಟ್ ಆಗೋ ಥರ ಇದೆ. ಓಕೆ, ನೋಡೋಣ. ಇಲ್ಲಿವರೆಗೆ ಬಂದು ಸ್ವಲ್ಪ ಇದು ಬಿಡೋಕ್ಕೆ ಮನಸ್ಸು ಗೊತ್ತಲ್ಲ. ನೆಟ್ಟೆ ಬಲ್ಲ ಆಗಲ್ಲ. ಸಾಧಿರ್ತಿಲ್ಲ ಕೊಂಡು ಅವಳ ಅಲ್ಪ ಅಲ್ಪ ಅಟೆ ಪಾರ ಆಪಂಡ ಆಮೇಡ್ದುಂಡು ಉಂತುಲೆ ಬರಲ್ಲ ಪೋಪನಾಡೆ ഞാൻ പോപ്പേ ഫസ്റ്റ്
ಬಾಲ ನಿತಿನ್ ಮಾರ್ಕ್ ನೆನಪದಿಲ್ಲ ಮಾತ್ರ ಜಾಗ ಪೋತಿನ ಬತ್ತಿನ ಹಾಂ ಐಟೇನೆ ಸ್ಟ್ರೈಟ್ ಎಂಥ ಪ್ಲೇಸ್ ಬಂದಿದ್ದೀವಿ ಅಂದರೆ ಇಟ್ಸ್ ಬ್ಯೂಟಿಫುಲ್. ಇದು ಆ್ಯಕ್ಚುಲಿ ಒಂದು ಟೈಮಲ್ಲಿ ಫೋರ್ಟ್ ಥರ ಇತ್ತು ಅಂತೆ. ಚೇಂಜ್ ಬಿಸಿಲು ಬಂದಿದೆ ಆ್ಯಕ್ಚುಲಿ, ಇಲ್ಲಾಂದ್ರೆ ಬಿಸಿಲೇ ಇರಲಿಲ್ಲ. ಇಲ್ಲಿ ಯಾವುದೋ ಆ್ಯಕ್ಚುಲಿ ಫೋರ್ಟ್ ಥರ ಇದೆ, ಅದೇ ಮೋಸ್ಟ್ಲಿ ನನಗೆ ಅದು ರೂಯಿನ್ಸ್ ಆಫ್ ಆ ಥರ ಯಾವುದೋ ಫೋರ್ಟ್ ಥರ ಸ್ಟ್ರಕ್ಚರ್ ಇದೆ. ಇಟ್ಸ್ ನೈಸ್. ಇದು ಒಂದೇನೋ ಇದೆ ಸಬ್ಮರ್ಜ್ಡ್, ಗೊತ್ತಿಲ್ಲ, ಯಾವುದೋ ಒಂದು ಇದೆ ಫೋರ್ಟ್ ಥರ, ಮೋಸ್ಟ್ಲಿ ಅದೇ ಇರ್ಬೋದೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದೇ ಫೋರ್ಟು. ಇಲ್ಲಿ ನೋಡಿದರೆ ಇಟ್ಟಿಗೆ ಥರ ಎಲ್ಲ ಕಾಣುತ್ತೆ, ಕಟ್ಟಾಗಿ ಬಿದ್ದಿರೋದು ಇಟ್ಟಿಗೆ ಥರ ಕಾಣುತ್ತೆ ನಮಗೆ, ಅದು ಕಾಣುತ್ತೆ. ಯೂಸ್ ಟು ಬಿ ಅ ಫೋರ್ಟ್ ಒನ್ಸ್. ಅವಾಗೆಲ್ಲ ಮೋಸ್ಟ್ಲಿ ನೀರಿಷ್ಟು ಲೆವೆಲ್ ಇರಲಿಕ್ಕಿಲ್ಲ, ಆಮೇಲೆ ಡ್ಯಾಮೆಲ್ಲ ಕಟ್ಟಿದ ಮೇಲೆ ಮೋಸ್ಟ್ಲಿ ಜಾಸ್ತಿ ಆಗಿರುತ್ತೆ. ಇಟ್ಸ್ ನೈಸ್. ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಕೋಡಿನ ಹಿರಿಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಹಾಗೂ ಸ್ನೇಹಿತರಾಗಿರ್ತಕ್ಕಂತಹ ಶ್ರೀ ಮೂಕಪ್ಪ ಸರ್ ಅವರು ಮತ್ತು ನಾವು ಅನ್ವೇಷಣಾ ಪ್ರಯುಕ್ತ ಕಿರುವಾಸೆ ಸಮೀಪದಲ್ಲಿರ್ತಕ್ಕಂತಹ ಒಂದು ಕೋಟೆಯ ಅವಶೇಷವನ್ನು ನೋಡಬೇಕು ಎನ್ನುವ ಉದ್ದೇಶದಿಂದ ಬಂದ್ವಿ. ಬಹಳಷ್ಟು ದೂರ ನಡ್ಕೊಂಡೇ ಬರಬೇಕಾದಂತ ಪರಿಸ್ಥಿತಿ ಪ್ರಸಂಗ ಬಂತು. ಯಾಕಂತಂದ್ರೆ ಹಳೆ ಕಾಲದ ರಸ್ತೆಗಳು ಯಾವೂ ಇಂದಿಲ್ಲದೆ ಮಾಯವಾಗಿದ್ದಾವೆ. ಕಾಡಿನ ಮಧ್ಯೆ ಇರುವರೂ ಸಹ ಕುಂಟುತ್ತಾ ತೆವಳುತ್ತಾ ಬಂದ್ವಿ. ಇದು ಗೇರುಸೊಪ್ಪ ನಗರ ಸಂಸ್ಥಾನದ ಸಾಳ್ವರ ಕಾಲಕ್ಕೆ ಸೇರಿದ್ದು ಎನ್ನುವಂಥದ್ದು ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಹಾಗೂ ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಶ್ರೀ ಅಜಯ್ ಕುಮಾರ್ ಶರ್ಮಾ ಅವರ ಮಾಹಿತಿಯಿಂದ ತಿಳಿಯುತ್ತೆ. ಇದು ಹೆಚ್ಚು ಉಚ್ಛ್ರಾಯ ಸ್ಥಿತಿಯಲ್ಲಿರುವಂತಹ ಕಾಲ ಅಂತಂದ್ರೆ 1554ರಿಂದ 1606ರ ನಡುವೆ ಬಂದಿರುವಂತಹ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿಯ ಕಾಲದಲ್ಲಿ. ಮಡೇನೂರು ಡ್ಯಾಮ್ 1948ರಲ್ಲಿ ಕಟ್ಟಿದ ನಂತರ ಈ ಕೋಟೆ ತನ್ನ ಮಹತ್ವವನ್ನ ಕಳೆದುಕೊಳ್ತಾ ಬರುತ್ತೆ. ಕಾರಣ ಏನು ಅಂತಂದ್ರೆ ಕೋಟೆಯ ನದಿ ಅಥವಾ ಅಣೆಕಟ್ಟಿನ ಹಿನ್ನೀರು ಈ ಕೋಟೆಯನ್ನ ಆಪೋಷಣವನ್ನ ಕೊಳ್ಳುತ್ತೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮೂಕಪ್ಪ ಸರ್ ಅವರು ಈ ಒಂದು ಜರ್ನಿಯ ಬಗ್ಗೆ ಒಂದು ಸಣ್ಣದಾಗಿ ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದೊಂದು ಸುಯೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಏರು ಇಳಿ ಬೆಟ್ಟ ಗುಡ್ಡು ಕಾಡುಗಳಲ್ಲಿ ಹತ್ತಿ ನಾವು ಬರ್ತಾ ಇರುವಂತಹ ಒಂದು ಅನುಭವ ನಮಗೆ ರೋಚಕವಾದ ಅನುಭವವನ್ನು ಕೊಡ್ತು. ಎರಡು ನದಿಗಳ ಸಂಗಮದ ಮಧ್ಯೆ ವಿಶಾಲವಾದ ಪ್ರದೇಶದಲ್ಲಿ, 1 ಎಕರೆ ಪ್ರದೇಶದಲ್ಲಿ ಭವ್ಯವಾದಂತಹ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಉತ್ತರದ ಭಾಗಕ್ಕೆ ಒಂದು ಮಹಾದ್ವಾರ ಇದೆ ಅವರದು. ಇತಿಹಾಸ ಸಾರುವಂತಹ ಸಾಕಷ್ಟು ಕೋಟೆಯ ಕಲ್ಲುಗಳು, ಮಹಾದ್ವಾರದ ಹಾಸುಕಲ್ಲುಗಳು ಮತ್ತು ಮಡಿಕೆ ಮತ್ತು ಕುಡಿಕೆಯ ಚೂರುಗಳು ಕೂಡ ಇತಿಹಾಸವನ್ನು ಸಾರ್ತಾ ಇದ್ದಾವೆ. ನಮ್ಮ ಅದೆಷ್ಟೋ ಇತಿಹಾಸದ ಕುರುಹುಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ ಅನ್ನೋದೊಂದು ದೊಡ್ಡ ಒಂದು ಖೇದಕರ ಸಂಗತಿ. ಆದರೂ ಕೂಡ ಇತಿಹಾಸದ ಚೆನ್ನಭೈರಾದೇವಿ, ಮೆಣಸಿನಕಾಳಿನ ರಾಣಿ ಎಂದು ಹೆಸರು ಪಡೆದಿರುವಂತಹ ಅದ್ಭುತವಾದಂತಹ ಒಂದು ಪೋರ್ಚುಗೀಸರ ಜೊತೆ ಕಾದಾಡಿ ನಮ್ಮ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಚೆನ್ನಭೈರಾದೇವಿ ಕಾಲದ ಒಂದು ಕೋಟೆಯನ್ನು ನೋಡುವಂತ ಒಂದು ಸುಯೋಗ ನಮಗೆ ಬಂದಿದೆ. ಅದ್ಭುತವಾದ ಒಂದು ಇತಿಹಾಸ ಸಾರುವ ಕೋಟೆ ಇದು. ಹಾಗೆ ಇತಿಹಾಸ ಸಾರುವುದರ ಜೊತೆಗೆ ತನ್ನ ಗಡಿ ಯಾವುದಿತ್ತು, ತನ್ನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶಗಳು ಯಾವುದು ಅನ್ನೋದನ್ನ ಈ ಕೋಟೆ ಸೂಚ್ಯಾಂಕವಾಗಿ ತೋರಿಸ್ತಾ ಇದೆ. ಇದು ಗೇರುಸಪ್ಪದಿಂದ ಹಿಡಿದು ಅರ್ಧ ಹೊಸನಗರವನ್ನು ಸೇರಿದಂತೆ
ಸೊರಬ ತಾಲೂಕನ್ನು ಸೇರಿಕೊಂಡು ಬರುವ ಒಂದು ಗಡಿ ಸೂಚನೆಯನ್ನು ಕೂಡ ಇದು ತೋರಿಸ್ತಾ ಇದೆ. ಹಿಂದಿನ ಕಾಲದ ಇತಿಹಾಸವನ್ನು ಸಾರುವಂತಹ ಕುರುಹುಗಳು ನೂರಾರು ವರ್ಷಗಳ ಕಳೆದರೂ ಕೂಡ ಇಲ್ಲಿ ನಮಗೆ ಕುರುಹುಗಳಾಗಿ ಸಿಗ್ತಾ ಇದ್ದಾವೆ. ಇದೊಂದು ಒಳ್ಳೆಯ ಅದ್ಭುತವಾದ ಅನುಭವ ಮತ್ತು ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಪ್ರವಾಸ ಆಯಿತು. ಸ್ನೇಹಿತರು ಲೋಕರಾಜ್ ಜೈನ್ರವರ ಒತ್ತಾಯದ ಮೇರೆಗೆ ನಾವು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಇತಿಹಾಸದ ಒಂದಷ್ಟು ಜ್ಞಾನ ದೊರೆಯಿತು. ಹಾಗಾಗಿ ಈ ಇತಿಹಾಸವನ್ನ ಮರೆತವರು ಇತಿಹಾಸ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಇತಿಹಾಸದ ಕುರುಹುಗಳನ್ನು ಅಧ್ಯಯನ ಮಾಡಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರುವಂಥದ್ದು ಸಂಶೋಧಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಅವರಿಗೆ ಮಾರ್ಗದರ್ಶನ ನೀಡಿರುವಂತಹ ಅಜಯ್ ಶರ್ಮಾ ಅವರು ಕೂಡ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಗುರುತನ್ನ ತಿಳಿಸಿ ನಮ್ಮನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಓಕೆ, ಇವಾಗ ಬಂದ ದಾರಿ ನೆನಪಿದ್ರೆ ಸಾಕಷ್ಟೇ. ಹೇಗಂದರೆ ರೋಡ್ ಥರನೇ ಇರಲಿಲ್ಲ, ಹೋಗೋ ದಾರಿ ನೆನಪಿಲ್ಲ ಅಂದರೆ ಇಲ್ಲೇ ಸ್ಟಕ್ ಆಗ್ತೀವಿ. ಬರ್ಸ ಪಾಣಿತ ಒಂದೊಂದು ಜತ್ತದ ಇನ್ನೊಂಚೂರು ತೆರ್ಪು ಕುಂಟಲ್ಲ ಒಲೆ ಕುಂಟಲ್ ಪರ್ನಿ ತುಂಡಿಯೋ. ಓಕೆ, ಬಂದಿದ್ದೆ ಇಲ್ಲಿಗೆ. ಓಕೆ, ನಿಟ್ಟೂರು ಬ್ರಿಡ್ಜ್ ಆಯಿತು. ಸೊ ಸ್ವಲ್ಪ ಬಿಸಿಲು ಥರನೇ ಇತ್ತು, ಮಳೆ ಬರುತ್ತೆ ಅನಿಸುತ್ತೆ. ಇಲ್ಲಿ ಹೋಟ್ಲಿಗೆ ಬಂದ್ವಿ, ಕ್ರಾವಳಿ ಅಂತ, ಮೀನು ಸಿಗುತ್ತಂತೆ. ಓಕೆ, ಒಳ್ಳೆ ಊಟ ಆಯಿತು, ಒಳ್ಳೆ ಮೀನು ಊಟ. ಬರ್ತಾ ಹುಲಿಕಾಲ್ ಘಾಟ್ ಫಸ್ಟ್ ಟೈಮ್ ಅಲ್ಲ, ಆ್ಯಕ್ಚುಲಿ ಬಂದಿದ್ದೆ ಮುಂಚೆ, ಬಟ್ ಅದೇ ಇಲ್ಲಿ ಯಾವತ್ತೂ ನಿಲ್ಲಿಸಿಲ್ಲ. ಇದು ಆ್ಯಕ್ಚುಲಿ ಸ್ವಲ್ಪ ಈಗ ಕ್ಲಿಯರ್ ಆಯಿತು, ಚೆನ್ನಾಗಿತ್ತು ಆವಾಗ. ಈಗ ಫುಲ್ ಪುನಃ ಹೋಗಾಗಿದೆ. ಟೈಮ್ ಲ್ಯಾಪ್ಸ್ ನಡೀತಾ ಇದೆ.
ಸ್ವಲ್ಪ ಕ್ಲಿಯರ್ ಆಯಿತು. ವಾವ್, ಬರೋವಾಗ ಮುಕಾಂಬಿಕಲ್ ಬಂದ್ವಿ. ಈಗ ಹುಲಿಕಲ್ ಘಾಟ ಹೋಗಿ ಇಲ್ಲಿಂದ ಹೆಬ್ರಿ ಹೋಗಿ ಅಲ್ಲಿಂದ ಮಂಗಳೂರು ಹೋಗೋ ಪ್ಲ್ಯಾನ್. ಓಕೆ, ಇಲ್ಲಿಗೆ ನಮ್ಮ ರೈಡ್ ಮುಗೀತದೆ. ಆಲ್ಮೋಸ್ಟ್ ಕಾರ್ಕಳ ಕ್ರಾಸ್ ಆಯಿತು. ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದು. ಆಲ್ಮೋಸ್ಟ್ ಟೈಮಿಗೆ ಬಂದ್ವಿ ಕರೆಕ್ಟ್. ಸೊ 3 ದಿವಸದ್ದು ವಿತ್ ನಿತಿನ್ ಆ್ಯಂಡ್ ದೀಕ್ಷಾ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಐ ಮೀನ್ ಮಾನ್ಸೂನ್ ರೈಡ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದೊಂಥರ ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸ್ಪೆಷಲಿ ಸಾಗರ ಕೆಲವೆಲ್ಲ ಆಫ್ ರೋಡು ಫಾರೆಸ್ಟ್ ಎಲ್ಲ ಹೋಗಿರೋದಂತೂ ಲೈಕ್ ಕ್ರೇಜಿ ಇತ್ತು. ಗೋ ದೇರ್ ಅಗೇನ್. ತುಂಬ ಇನ್ನೊಂದ್ಸಲ ಹೋಗ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ, ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್ 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 ಬಾಯ್.